ಬೆಂಗಳೂರಿನ ಹಿರಿಯ ಪತ್ರಕರ್ತರು ಆಗಿರುವಂತಹ ಮತ್ತು ರಾಜಕೀಯ ವಿಶ್ಲೇಷಕರು ಆಗಿರುವಂತಹ ನಂಜುಂಡಪ್ಪ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ಎಸ್ 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 ಒಟ್ಟು ಈ ಒಂದು ಬೆಳವಣಿಗೆಯನ್ನು ನೀವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಾ ಸರ್? ಯಡಿಯೂರಪ್ಪ ಅವರು ಇವತ್ತು ರಾಜೀನಾಮೆ ಕೊಡುವಂತ ಈ ಒಂದು ಪ್ರಸಂಗ ಒಂದು, ಜೊತೆಗೆ ಇಡೀ ನಿನ್ನೆ ದಿವಸ ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳು ಏನು ಸಮಾವೇಶ ಮಾಡಿ ಯಡಿಯೂರಪ್ಪ ಅವರನ್ನು ಕೆಳಗೆ ಇಳಿಸಬಾರದು ಅನ್ನುವಂಥ ಒಂದು ಬೆದರಿಕೆ ಅಥವಾ ಒಂದು ಹಕ್ಕೊತ್ತಾಯ ಮಾಡಿದ ನಡುವೆ ಕೂಡ ಯಡಿಯೂರಪ್ಪ ಅವರು ರಾಜೀನಾಮೆ ಕೊಡಬೇಕಾದಂತ ಪ್ರಸಂಗ ಬಂತು. ಎಸ್ 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 ಏನು ಹೇಳಲಿಕ್ಕೆ ಬಯಸ್ತೀರಿ? ಒಟ್ಟಾರೆ ಈ ಬೆಳವಣಿಗೆ ಅಷ್ಟರ ಮಟ್ಟಿಗೆ ಸಕಾರಾತ್ಮಕವಾಗಿಲ್ಲ. ಒಂದು ನಾವು ಮೂಲಭೂತವಾಗಿ ನೋಡುವಂತದ್ದು ಏನಂತಂದ್ರೆ, ಈಗ ನಮ್ಗೆ ಬಹಳ ಮುಖ್ಯವಾಗಿ ನೆರೆ ಇದೆ, ಕೊರೋನಾ ಸಮಸ್ಯೆ ಇದೆ, ಉದ್ಯೋಗ ಸಮಸ್ಯೆ ಇದೆ, ಆರ್ಥಿಕ ಸಮಸ್ಯೆ ಇದೆ, ಯಾವುದೇ ಇಲಾಖೆಗಳಲ್ಲಿ ಕೆಲಸ ಆಗ್ತಾ ಇಲ್ಲ, ಬಜೆಟ್ ಕಾರ್ಯಕ್ರಮಗಳು ನಡೀತಾ ಇಲ್ಲ, ಒಟ್ಟಾರೆ ಆಡಳಿತ ವ್ಯವಸ್ಥೆ ಒಂದ್ ರೀತಿ ಸ್ಟ್ಯಾಂಡ್ ಸ್ಟಿಲ್ ಆಗ್ಬಿಟ್ಟಿದೆ. ಈ ಹಂತದಲ್ಲಿ ಬಿಜೆಪಿ ಹೈಕಮಾಂಡ್ ಯಡಿಯೂರಪ್ಪ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಪದಚ್ಯುತಿಗೊಳಿಸಿರುವಂತದ್ದು, ಇದೊಂದ್ ರೀತಿ ಬಲವಂತವಾಗಿ ಕೆಳಗಡೆ ಇಳಿಸಿರುವಂತ ಒಂದು ಪ್ರಯತ್ನ, ಬಲವಂತದ ರಾಜೀನಾಮೆ. ಇದು ನಿಜಕ್ಕೂ ರಾಜ್ಯದ ಹಿತದೃಷ್ಟಿಯಿಂದ ಒಳ್ಳೇದಲ್ಲ. ಆಮೇಲೆ ಈ ಸಂದರ್ಭದಲ್ಲಿ ರಾಜ್ಯಪಾಲರು ಹೊಸದಾಗಿ ಬಂದಿರುವಂತಹ ತಾವರ್ ಚಂದ್ ಗೆಹ್ಲೋಟ್ ಅವರು ಇದ್ದಾರಲ್ವಾ, ಅವರು ಏಕಾಏಕಿ ರಾಜೀನಾಮೆ ಅಂಗೀಕರಿಸಿ ಇಡೀ ಸಂಪುಟವನ್ನ ವಿಸರ್ಜನೆ ಮಾಡಿರುವಂತದ್ದು ಕೂಡ ಇಡೀ ರಾಜ್ಯದಲ್ಲಿ ಒಂದ್ ರೀತಿ ಶೂನ್ಯ ಆವರಿಸುವಂತಹ, ಒಂದು ರಾಜಕೀಯ ಬಿಕ್ಕಟ್ಟು ನಿರ್ಮಾಣ ಆಗುವಂತಹ, ಸಂವಿಧಾನ ಬಿಕ್ಕಟ್ಟು ನಿರ್ಮಾಣ ಆಗುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಇದು ಒಂದು ಭಾಗ. ಇನ್ನೊಂದು ಭಾಗನ ನಾವು ನೋಡೋದಾದ್ರೆ, ಯಡಿಯೂರಪ್ಪ ಅವರನ್ನ ಯಾಕೆ ಬಲವಂತವಾಗಿ ಇಳಿಸಿದ್ರು ಅಂತಂದ್ರೆ, ಅವರಿಗೆ ಮುಂದಿನ ಚುನಾವಣೆಗೆ ಹೊಸ ಟೀಮ್ ಅನ್ನ ಒಂದನ್ನು ರೆಡಿ ಮಾಡ್ಬೇಕೀಗ. ಆ ಉದ್ದೇಶದಿಂದ ಬಿಜೆಪಿಯ ಒಂದು ಬಹಳ ಪ್ರಮುಖ ನಾಯಕರು ಬಹಳ ರಾಜಕೀಯ ದಾಳಗಳನ್ನ ಉರುಳಿಸಿ ಈ ಹಂತದವರೆಗೂ ತಗೊಂಬಂದು ಅವ್ರ ಕೈಲಿ ರಾಜೀನಾಮೆ ಕೊಡ್ತಿದ್ದಾರೆ. ಅಂದ್ರೆ ರಾಜೀನಾಮೆ ಇನ್ನೂ ಸ್ವಲ್ಪ ಡಿಲೇ ಆಗಬಹುದು ಅನ್ನೋ ನಿರೀಕ್ಷೆ ಇತ್ತು ಹೈಕಮಾಂಡ್ಗೆ. ಆದ್ರೆ ಏಕಾಏಕಿ ಯಡಿಯೂರಪ್ಪ ರಾಜೀನಾಮೆ ಕೊಟ್ರು. ಹೈಕಮಾಂಡ್ ಏನ್ ಅನ್ಕೊಂಡಿತ್ತು ಅಂತಂದ್ರೆ, ಆಗಸ್ಟ್ 15 ಇರ್ಲಿ, ಅವರು ಸ್ವತಂತ್ರ ದಿನಾಚರಣೆ ದಿವಸ ಧ್ವಜಾರೋಹಣ ನಡೆಸಿ ಆನಂತರ ರಾಜೀನಾಮೆ ಪಡಿಬಹುದು ಅನ್ನೋ ಒಂದು ಉದ್ದೇಶದಲ್ಲಿ ಇತ್ತು. ಇವತ್ತು ನಮ್ಗೆ ತಿಳಿದು ಬಂದಿರೋ ಮೂಲಗಳ ಪ್ರಕಾರ ಹೈಕಮಾಂಡ್ ಇಂದ ಅವ್ರಿಗೆ ಯಾವುದೇ ಸೂಚನೆ ಬಂದಿರ್ಲಿಲ್ಲ ರಾಜೀನಾಮೆ ಕೊಡಿ ಅಂತ. ಅವರೇ ಏಕಾಏಕಿ ರಾಜೀನಾಮೆ ಕೊಟ್ಟು ಬಿಜೆಪಿ ಹೈಕಮಾಂಡ್ ಅನ್ನ ಗಲಿಬಿಲಿಗೊಳಿಸಿದೆ. ಒಂದ್ ರೀತಿ ಅವ್ರಿಗೆ ದಿಕ್ಕಾಪಾಲಾದ ತರ ಮಾಡಿದೆ ಬಿಜೆಪಿ ಹೈಕಮಾಂಡ್ ಯಡಿಯೂರಪ್ಪ. ಯಾಕೆಂತಂದ್ರೆ ಅವರ ರಾಜಕೀಯ ಅನುಭವ, ರಾಜಕೀಯ ಚಾಣಾಕ್ಷತೆ, ಮತ್ತೆ ಅವ್ರಿಗೆ ಪಳಗಿರುವಂತಹ ಒಂದು ರಾಜಕೀಯ ಚದುರಂಗದಾಟದಲ್ಲಿ ಯಾವ ರೀತಿ ದಾಳ ಉರುಳಿಸ್ಬೇಕು ಅನ್ನುವಂತಹ ಒಂದು ನಿಪುಣತೆ ಕೆಲವು ರಾಜಕಾರಣಿಗಳಲ್ಲಿ ಇರುವಂತದ್ದು. ಅದು ದೇವೇಗೌಡರನ್ನು ನಾವು ನೋಡ್ತೇವೆ, ಸಿದ್ದರಾಮಯ್ಯ ಅವರನ್ನು ಕೂಡ ನಾವು ನೋಡ್ತೇವೆ. ಅದೇ ರೀತಿ ಬಹಳ ಅವರೆಲ್ಲರಿಗಿಂತ ರಾಜ್ಯ ಸುತ್ತಿರುವಂತಹ, ಅವರೆಲ್ಲರಿಗಿಂತ ಸಾಕಷ್ಟು ಹೋರಾಟ ಮಾಡಿರುವಂತಹ ಯಡಿಯೂರಪ್ಪ ಅವ್ರಿಗೂ ಕೂಡ ಆ ತಂತ್ರಗಾರಿಕೆ ಚೆನ್ನಾಗಿ ಗೊತ್ತಿದೆ. ಬಿಜೆಪಿ ಹೈಕಮಾಂಡ್ ಗೆ ಯಡಿಯೂರಪ್ಪ ಸೆಡ್ ಹೊಡೆದಿದ್ದಾರೆ ಪರೋಕ್ಷವಾಗಿ ನಾವು ನೋಡೋದಾದ್ರೆ. ಅಂದ್ರೆ ನೀವು ಇಲ್ಲಿ ಹೇಳುವಂತದ್ದು ಯಾಕಂತ ಹೇಳಿದ್ರೆ, ನಿನ್ನೆ ದಿವಸ ಕೂಡ ನಂಜುಂಡಪ್ಪ ಅವರು ನಿನ್ನೆ ದಿವಸ ಕೂಡ ಜಗದೀಶ್ ಶೆಟ್ಟರ್ ಅವರು ಹೇಳ್ತಾ ಇದ್ರು ಬೆಂಗಳೂರಲ್ಲಿ, ಏನೋ ಹೈಕಮಾಂಡ್ನ ನಿಲುವುಗಳು ಗೊಂದಲಮಯವಾಗಿದೆ, ಯಾಕಂದ್ರೆ ಇನ್ನೂ ಕೂಡ ರಾಜೀನಾಮೆಗೆ ಅಥವಾ ಹೊಸ ಮುಖ್ಯಮಂತ್ರಿ ಬಗ್ಗೆ ಹೈಕಮಾಂಡ್ ಏನೋ ಮಾತಾಡಿಲ್ಲ ಅಂತ. ಅದು ಯಾಕೆ ಅಂತಂದ್ರೆ, ಅವ್ರಿಗೆ ಒಂದು ಸಿದ್ಧತೆ ಇಲ್ದೇನೋ ಮಾಡಿರೋಂಥದ್ದು. ನೋಡಿ, ಇಡೀ ದೇಶ, ಇಡೀ ಜಗತ್ತಿಗೆ ಅತಿ ದೊಡ್ಡ ಪಕ್ಷ ಬಿಜೆಪಿ. ಅತಿ ಹೆಚ್ಚು ಸದಸ್ಯರನ್ನ ಜಗತ್ತಲ್ಲಿ ಹೊಂದಿರುವಂತ ಪಕ್ಷ ಬಿಜೆಪಿ. ಅತಿ ದೊಡ್ಡ ನಾಯಕರು ನರೇಂದ್ರ ಮೋದಿ, ಅಮಿತ್ ಶಾ, ಈಗ ಜೆ.ಪಿ. ನಡ್ಡಾ ಅವರು ಜೊತೆಲಿದ್ದಾರೆ. ಆಯ್ತಾ, ಇವರಿಗೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ಒಂದ್ ರೀತಿ ಹಿನ್ನಡೆ ಆಗುವಂತ ಡೆವಲಪ್ಮೆಂಟ್ ಇದು. ಆಯ್ತಾ, ಇದು ಇಲ್ಲಿಂದ ಆರಂಭ ಆಗುತ್ತೆ. ಒಂದು ಪ್ರತಿತಂತ್ರ ಅಂತ ಹೇಳ್ತೀರಿ ನೀವು ಇದನ್ನು, ಇದೊಂದು ಪ್ರತಿತಂತ್ರ ಅಂತ. ಯಡಿಯೂರಪ್ಪ ಅವರು ಏನು ಅತ್ಯಂತ ಸಮಾಧಾನ ಚಿತ್ತರಾಗಿ ಮಾಡಿದಂತ ಒಂದು ಪ್ರತಿತಂತ್ರ ಅಂತ. ರಾಜಕೀಯ ವಲಯದಲ್ಲಿ ಶೂನ್ಯ ಆವರಿಸಿದೆ ಬಿಜೆಪಿಯಲ್ಲಿ. ಆ ಸತ್ಯ ಯಡಿಯೂರಪ್ಪ ಅವರಿಗೆ ಗೊತ್ತಿದೆ. ಆ ಸತ್ಯ ಗೊತ್ತಿರೋದ್ರಿಂದ
ಅವರು ರಾಜೀನಾಮೆ ಕೊಡ್ತೀನಿ ನೆನ್ನೆ ಕೊಡ್ತೀನಿ ಅಂತ ಈ ತರದ್ದೆಲ್ಲ ಹೇಳ್ಕೊಂಡು ಬಂದು ಇವತ್ತು ಏಕಾಏಕಿ ಘೋಷಣೆ ಮಾಡಿದ್ದಾರೆ, ರಾಜೀನಾಮೆ ಕೊಟ್ಟಿದ್ದಾರೆ. ಒಂದು ರೀತಿ ಅವ್ರು ಸಂತೋಷದಿಂದ ಕೊಟ್ಟಿದ್ದಾರೆ, ಬಹಿರಂಗವಾಗಿ ಹೇಳ್ಕೊಂಡಿರುವಂತದ್ದು. ಅವ್ರು ಸಂತೋಷ 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 ಅಂತ 3-4 ಬಾರಿ ಹೇಳ್ತಾರೆ. ಅದನ್ನ ಅಂದ್ರೆ ನೀವು ಸಂತೋಷವಾಗಿ ಆಡಳಿತ ನಡೆಸಿ ಅಂತ ಅನ್ನೊಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಆಗತ್ತಾ ನಿಮ್ ಕೈಲಿ ಮಾಡ್ತೀರಾ ಮಾಡಿ ಅನ್ನುವಂತ ತೆಡ್ಡೊಡಿಯುವಂತ ಒಂದು ಪ್ರಯತ್ನ ಯಡಿಯೂರಪ್ಪ ಅವರ ಇದರಲ್ಲಿ ಕಾಣ್ತಾ ಇದೆ. ಈಗ ಯಡಿಯೂರಪ್ಪ ಯಾವುದೇ ಕಾರಣಕ್ಕೂ ಅವರು ಮುಖ್ಯಮಂತ್ರಿ ಸ್ಥಾನ ಅಥವಾ ಅಧಿಕಾರವನ್ನ ಬಿಟ್ಟು ಇಳಿಯುವಂತ ವ್ಯಕ್ತಿತ್ವದವರು ಜಾಯಮಾನದವರು ಅಲ್ವೇ ಅಲ್ಲ. ಪರ್ಯಾಯ ಏನು ಅಂತ ಹೈಕಮಾಂಡ್ ಯೋಚನೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ. ಅವರು ರಾಜೀನಾಮೆ ಕೊಟ್ಟು ಅವರು ತಮ್ಮ ಒಂದು ಸಾಮರ್ಥ್ಯ, ತಮ್ಮ ಒಂದು ರಾಜಕೀಯ ಅಸ್ತಿತ್ವ ಮತ್ತೆ ನಾವು ಮಾಸ್ ಲೀಡರ್ ಅನ್ನುವಂಥದ್ದನ್ನ ನಿರೂಪಿಸುವಂತಹ ಒಂದು ಪ್ರಯತ್ನ ಯಡಿಯೂರಪ್ಪ ಮಾಡಿದ್ದಾರೆ. ಈಗ ಇದು ನಂಜನಪ್ಪ ಅವರೇ, ಈಗ ಈ ಲಿಂಗಾಯತ ಸಮುದಾಯದ ಅಷ್ಟು ಮಂದಿ ಸ್ವಾಮೀಜಿಗಳು ಬಂದು ನಿನ್ನೆ ದಿವಸ ಬೆಂಗಳೂರಿನಲ್ಲಿ ಏನು ಅರಮನೆ ಮೈದಾನದಲ್ಲಿ ಸಮಾವೇಶ ಮಾಡ್ತಾರೆ. 500ರಷ್ಟು ಸ್ವಾಮೀಜಿಗಳು ಮಠಾಧಿಪತಿಗಳು ಇದ್ರು. ಅವರೆಲ್ಲರೂ ಕೂಡ ಯಡಿಯೂರಪ್ಪ ಅವರೇ ನಮ್ಮ ನಾಯಕರು, ಅವರನ್ನು ಮುಂದುವರಿಸಬೇಕು, ಅವರನ್ನು ಏನು ಅವರಿಂದ ರಾಜೀನಾಮೆ ಪಡ್ಕೊಳ್ಬಾರದು ಅಂತ ಏನು ಬಹಿರಂಗವಾಗಿ ಘೋಷಣೆ ಮಾಡಿದ್ರು. ಹೌದು, ಈ ಒಂದು ಇಷ್ಟಾದರೂ ಕೂಡ ಯಾಕಂತ ಹೇಳಿದ್ರೆ ಲಿಂಗಾಯತರು, ಲಿಂಗಾಯತ ಮಠಗಳು ಇದರ ಬಗ್ಗೆ ಎಲ್ಲ ಸಾಕಷ್ಟು ಏನು ಒಂದು ರಾಜಕೀಯ ಪಕ್ಷಗಳಿಗೆ ಸಣ್ಣ ಭಯ, ನಡುಕ ಇದ್ದೇ ಇರುತ್ತೆ. ಯಾಕಂತ ಹೇಳಿದ್ರೆ ನಾವು ವೀರೇಂದ್ರ ಪಾಟೀಲ್ ಅವರ ಕಾಲದಲ್ಲಿ ನೋಡಿದ್ದೇವೆ. ವೀರೇಂದ್ರ ಪಾಟೀಲ್ ಅವರನ್ನು ಕಾಂಗ್ರೆಸ್ ಕೆಳಗೆ ಇಳಿಸಿದಾಗ ಲಿಂಗಾಯತರು ಯಾವ ರೀತಿ ತಿರುಗಿ ನಿಂತರು ಕಾಂಗ್ರೆಸ್ ಪಕ್ಷಕ್ಕೆ ಅಂತ. ಸೊ ಇಂಥ ಸಂದರ್ಭದಲ್ಲಿ ಲಿಂಗಾಯತರು ಇಷ್ಟು ಬಹಿರಂಗವಾಗಿ ಬೀದಿಗೆ ಬಂದು ನಿಂತಾಗ ಕೂಡ ರಾಜೀನಾಮೆ ಕೊಡುವಂತ ಪ್ರಸಂಗ ಬಂತಲ್ಲ. ಅಂದ್ರೆ ಬಿಜೆಪಿ ಹೈಕಮಾಂಡ್ ಎಲ್ಲಾದ್ರೂ ಏನು ಲಿಂಗಾಯತ ಮಠಾಧೀಶರನ್ನು ಕನ್ವಿನ್ಸ್ ಮಾಡಿರಬಹುದೋ? ಇಲ್ಲ, ಮಠಾಧೀಶರನ್ನ ಕನ್ವಿನ್ಸ್ ಮಾಡಿಲ್ಲ. ನಾವಿಲ್ಲಿ ಒಂದು ನೋಡ್ಬೇಕು ಅಂತಂದ್ರೆ, ಇವತ್ತು ರಾಜೀನಾಮೆ ಕೊಟ್ಟಾದ್ಮೇಲೆ ಯಾಕೆ ಯಾವ್ದೇ ಸ್ವಾಮೀಜಿಗಳು ಯಾಕೆ ಒಂದು ಬಹಿರಂಗವಾಗಿ ಯಾವ್ದೇ ಹೇಳಿಕೆಗಳನ್ನ ನೀಡ್ತಾ ಇಲ್ಲ? ನಿನ್ನೆ ಇದ್ದ ಒಗ್ಗಟ್ಟು ಯಾಕೆ ಇವತ್ತು ಮಾಯ ಆಗಿದೆ? ಇವತ್ತು ಒಗ್ಗಟ್ಟು ಮಾಯ ಆಗಿದೆ, ಚೇಂಜ್ ಆಗುತ್ತೆ. ಇವತ್ತು ಒಗ್ಗಟ್ಟು ಮಾಯ ಆಗಿದೆ, ಚೇಂಜ್ ಆಗುತ್ತೆ. ಒಂದಿಲ್ಲಿ ಏನು ಅಂತಂದ್ರೆ, ಯಾವತ್ತೂನು ಯಾವುದೇ ವಲಯದಲ್ಲೂ ಯಾವುದೇ ಬೆಳವಣಿಗೆಗಳಲ್ಲೂ ರಾಜಕೀಯ ಅಂದ್ರೆ ಅಧಿಕಾರ ಯಾರ ಹತ್ರ ಇರುತ್ತೋ ಆ ಕಡೆ ಡೈವರ್ಟ್ ಆಗುತ್ತೆ. ಗೆದ್ದ ಎತ್ತಿನ ಬಾಲ ಹಿಡಿಯುವುದಂತ ನಮ್ಮ ಕಡೆ ಹೇಳ್ತಾರೆ. ಗೆದ್ದ ಎತ್ತಿನ ಬಾಲ ಹಿಡ್ಕೊಂಡ್ರು ಅಂತ. ಹೌದು, ಅದೇ ಮಾದರಿ. ಆಮೇಲೆ ಸ್ವಾಮೀಜಿಗಳು ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇರ್ಲಿಲ್ಲ. ಸ್ವಾಮೀಜಿಗಳು ಮಾಡಿರುವಂತದ್ದು ವೈಯಕ್ತಿಕ ಲಾಭಕ್ಕೆ ಮಾಡಿದ್ದಾರೆ, ಆಯ್ತಾ? ಅವರು ಲಿಂಗಾಯತ ಸಮುದಾಯದ ಲಾಭಕ್ಕೆ ಏನ್ ಮಾಡಿಲ್ಲ. ವೈಯಕ್ತಿಕವಾಗಿ ನಮ್ಗೆ ಎಲ್ಲ ಲಾಭ ಆಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವರೆಲ್ಲ ಅಲ್ಲಿ ಬಂದಿದ್ದಾರೆ. ಅಲ್ಲೆಲ್ಲ ಬಂದು ಮಾಡಿರುವಂತದ್ದನ್ನ ನಾವೆಲ್ಲ ನೋಡಿದ್ದೇವೆ. ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಸ್ವಾಮೀಜಿಗಳಿಗೆ ಕವರ್ ಕೊಡ್ತಾ ಇರುವಂತದ್ದನ್ನು ಕೂಡ ನಾವೆಲ್ಲ ಕಂಡಿದ್ದೇವೆ. ಹೌದು, ಆಯ್ತಾ? ಸ್ವಾಮೀಜಿಗಳ ಬಗ್ಗೆ ಆ ಒಂದು ಗೌರವ, ಆ ಸ್ವಾಮೀಜಿಗಳ ಬಗ್ಗೆ ಇದ್ದಂತಹ ಒಂದು ಘನತೆ, ಆ ಒಂದು ಪರಂಪರೆ, ಆ ಒಂದು ಮೌಲ್ಯ ನಶಿಸ್ತಾ ಇದೆ. ಬಹಳ ಪ್ರಮುಖವಾಗಿ ನಾವೆಲ್ಲ ತುಂಬಾ ಗೌರವಿಸ್ತಾ ಆಧರಿಸ್ತಾ ಇದ್ದಂತಹ ಇವರು ಯಾರು ನಮ್ಮ ಚಿತ್ರದುರ್ಗದ ಸ್ವಾಮೀಜಿಗಳು ಬಂದು ಬಹಿರಂಗವಾಗಿ ಹೇಳಿಕೆ ಕೊಡ್ತಾರೆ. ಹೌದು, ನಿಡಮಾಮಿಡಿ ಸ್ವಾಮೀಜಿಗಳು ಬರ್ತಾರೆ. ಬಹಳ ಪ್ರಬುದ್ಧರು, ಪ್ರೋಗ್ರೆಸಿವ್ ಸ್ವಾಮೀಜಿಗಳು, ಸಿದ್ಧಗಂಗಾ ಮಠದವರು ಕೂಡ ಬರ್ತಾರೆ. ಹೌದು, ರಾಜಕೀಯ ವ್ಯವಸ್ಥೆ ಸಿದ್ಧಗಂಗಾ ಮಠನು ಕೂಡ ಒಳಗೊಂಡಂಗೆ ರಾಜಕೀಯ ವ್ಯವಸ್ಥೆಗೆ ಬಂದು ಹೇಳಿಕೆ ಕೊಡ್ತಾರೆ ಅಂತಂದ್ರೆ ಇದು ಅಷ್ಟು ಸೂಕ್ತವಾದ ಒಂದು ಬೆಳವಣಿಗೆ ಅಲ್ಲ, ಆಯ್ತಾ? ಇದು ಚುನಾವಣೆ ಒಂದು ವ್ಯವಸ್ಥೆನ ಆಯ್ಕೆ ಮಾಡ್ಬೇಕಾಗಿರುವಂತದ್ದು ಶಾಸಕರು, ಒಂದು ರಾಜಕೀಯ ಪಕ್ಷ, ಒಂದು ಸಂಸದೀಯ ವ್ಯವಸ್ಥೆ ಅಂತ ಇರುತ್ತೆ. ಅವರು ತೀರ್ಮಾನ ಮಾಡ್ಬೇಕಷ್ಟೇ ಹೊರತು ಮಠಾಧೀಶರು ಈ ರೀತಿ ಬಹಿರಂಗವಾಗಿ ಬೀದಿಗೆ ಬಂದು ಸಮಾವೇಶ ನಡೆಸಿ ಮಾಡುವಂತ ಅವಶ್ಯಕತೆ ಇಲ್ಲ. ಅವರೆಲ್ಲ ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ಕೊರೋನಾ ಸಂದರ್ಭದಲ್ಲಿ ಇನ್ನಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ಬೇಕಾಗಿತ್ತು. ಈಗ ಉಚಿತವಾಗಿ ಶಿಕ್ಷಣ ಕೊಡೋದಕ್ಕೆ ಏನಾದ್ರು ಪ್ರಯತ್ನ ಮಾಡ್ಬೇಕು ಅವರು. ಮತ್ತೆ ಈಗ ಬಹಳಷ್ಟು ಜನ ಸ್ವಾಮೀಜಿಗಳ ಕೈಯಲ್ಲಿ ಬಹಳ ವೃತ್ತಿಪರ ಶಿಕ್ಷಣ ಸಂಸ್ಥೆಗಳೆಲ್ಲ ಇದಾವೆ. ಮಕ್ಕಳಿಗೆ, ಬಡವರಿಗೆ ಉಚಿತವಾಗಿ ವೃತ್ತಿ ಶಿಕ್ಷಣ ಕೊಡ್ಲಿ, ಉನ್ನತ ಶಿಕ್ಷಣ ಕೊಡ್ಲಿ, ಶಾಲೆಗಳನ್ನು ತೆರೆಯಬಹುದಿತ್ತು. ಮಾಡ್ಲಿ. ಮಕ್ಕಳೆಲ್ಲ ಇವತ್ತು ಮನೆಯಲ್ಲೇ ಕುತ್ಕೊಂಡಿದ್ದಾರೆ 1.5 ವರ್ಷದಿಂದ. ಅಟ್ಲೀಸ್ಟ್ ಅವ್ರ ಸ್ಕೂಲ್ಗಳನ್ನಾದ್ರೂ ತೆರೆಯಬಹುದಿತ್ತು. ಆ ರೀತಿ ಅವರು ರಚನಾತ್ಮಕ ಕೆಲಸ ಮಾಡೋದ್ ಬಿಟ್ಟು ಸಂಕಷ್ಟ ಪರಿಸ್ಥಿತಿಯಲ್ಲಿ ಒಂದು ರಾಜಕೀಯ ವಿಚಾರಕ್ಕೋಸ್ಕರ ಸಮಾವೇಶಗೊಳ್ತಾರೆ ಅನ್ನೋವಂಥದ್ದು ನಿಜಕ್ಕೂ ಒಪ್ಪುವಂತದ್ದಲ್ಲ. ಅವ್ರ ಮೇಲೆ ಇರುವಂತಹ ಗೌರವ ಬಹಳ ಒಂದ್ ರೀತಿ ದಿನೇ ದಿನೇ ಕ್ಷೀಣಿಸ್ತಾ ಇದೆ. ಈ ಹಂತದಲ್ಲಿ
ಸ್ವಲ್ಪ ಮಟ್ಟಿಗಾದ್ರೂ ಒಂದು ಧಾರ್ಮಿಕ ವ್ಯವಸ್ಥೆ, ಧರ್ಮಗುರುಗಳು ಹ್ಮ್ ಅನ್ನೋಂತ ಒಂದು ಗೌರವ ಇತ್ತು. ಅದು ಕೂಡ ಎಲ್ಲಂದ್ರೆ ಎಲ್ಲ ರಾಜಕೀಯ ವ್ಯವಸ್ಥೆ ಹೆಂಗೋ ಅದೇ ರೀತಿ ಇದನ್ನು ಕೂಡ ಈಗ ಅನ್ನೋಂಥ ಈಗ ಒಂದು ಈಗ ತೀರ್ಮಾನ ಬರ್ತಾ ಇದೆ. ಈಗ ಮನಸ್ಸು ಮಾಡಿದ್ದರೆ, ದೃಢವಾದ ಮನಸ್ಸು ಮಾಡಿದ್ದರೆ ಲಿಂಗಾಯತರ ಸ್ವಾಮೀಜಿಗಳ ಸಭೆ ಅಥವಾ ಸಮಾವೇಶವನ್ನು ಮಾಡದ ರೀತಿಯಲ್ಲಿ ನೋಡಬಹುದಿತ್ತಲ್ವಾ? ಅವ್ರು ಮಾಡ್ಬೋದಾಗಿತ್ತು. ಹ್ಮ್ ಹ್ಮ್ ಹೌದು, ಹ್ಮ್ ಹ್ಮ್ ಮಾಡೋ ಅವಶ್ಯಕತೆ ಇರ್ಲಿಲ್ಲ. ಇದು ಈಗ ಎಸ್ ಸರ್ ಈಗ ಪ್ರಶ್ನೆ ಒಂದು ಮಾತು ಹೇಳ್ತೀನಿ. ಒಂದು 500 ಜನ ಮಠಾಧೀಶನ್ ಸೇರ್ಸೋದೇನು ದೊಡ್ಡ ವಿಚಾರ ಅಲ್ಲ ಒಬ್ಬ ರಾಜಕಾರಣಿಗಳಿಗೆ. ಸೇರಿಸಿರುವುದು ಆಗಿದ್ದರೆ ಇದು ಸೇರಿಸಿರುವುದು ಸೇರಿಸಿರುವಂತ ಬಲವಂತದ ಒಂದು ಸಮಾವೇಶ ನನ್ನ ಪರವಾಗಿದೆ ಅನ್ನುವಂಥದ್ದು. ನೋ ಡೌಟ್ ಯಡಿಯೂರಪ್ಪ ಅವರ ಪರವಾಗಿ ಲಿಂಗಾಯತ ಸಮುದಾಯ ಇದೆ, ಅದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆಯ್ತಾ? ಹೇಗೆ ಸಿದ್ದರಾಮಯ್ಯ ಅವರ ಪರವಾಗಿ ಒಬಿಸಿ ಅಂದ್ರೆ ಹಿಂದುಳಿದ ವರ್ಗ ಇದೆಯೋ, ದೇವೇಗೌಡರ ಪರವಾಗಿ ಹೇಗೆ ಒಕ್ಕಲಿಗ ಸಮುದಾಯ ಇದೆಯೋ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಯಡಿಯೂರಪ್ಪ ಪರವಾಗಿ ಲಿಂಗಾಯತ ಸಮುದಾಯ ಇದೆ. ಸ್ವಾಮೀಜಿಗಳ ನಡವಳಿಕೆ ನಿಜಕ್ಕೂ ಸಾಧುವಲ್ಲ. ಅದನ್ನ ನಾಗರಿಕ ಸಮಾಜ, ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಪ್ಕೊಳ್ಳುವಂತ ಒಂದು ನಡೆ ಅಂತೂ ಅಲ್ವೇ ಅಲ್ಲ. ಈಗ ಎಸ್ ಇದು ಸರ್, ಈಗ ಕಳೆದ ಅವಧಿಯಲ್ಲಿ, ಯಾಕಂದ್ರೆ ನಾವು ಮಾತುಕತೆಯಲ್ಲಿ ಕೂಡ ಹೇಳಿದೆವು, KGP ಯನ್ನು ಕಟ್ಟಿದ್ರು ಯಾರು, ಯಡಿಯೂರಪ್ಪ ಅವರು. ತನಗೆ ಪಕ್ಷದಿಂದ ಅಪಮಾನ ಆದಾಗ ಅಥವಾ ಇಂಥ ಸನ್ನಿವೇಶ ಬಂದಾಗ ಬಹುಶಃ ಈ ಬಾರಿ ತುಂಬಾ ಸೈಲೆಂಟ್ ಆಗಿ ಅವರು ಏನು ಅಧಿಕಾರ ಸ್ಥಾನದಿಂದ ಇಳಿತಾ ಇದ್ದಾರೆ. ಅಂದ್ರೆ ಬಹುಶಃ ಮುಂದೆ ಆ ರೀತಿಯ ಏನು ಪೈಪೋಟಿ ಅಥವಾ ಆ ರೀತಿಯಾಗಿ ಸೆಡ್ಡು ಹೊಡಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಪ್ರಯತ್ನ ಆಗಿತ್ತು. ಆ ಪ್ರಯತ್ನ ಆಗಿತ್ತು. ಯಡಿಯೂರಪ್ಪ ಒಂದು 15 ಜನರ ಕೈಲಿ ರಾಜೀನಾಮೆ ಕೊಡಿಸಿ ಸರ್ಕಾರವನ್ನ ಉರುಳಿಸುವಂತಹ, ಮತ್ತೆ ಕಾಂಗ್ರೆಸ್ ಅಥವಾ ಬೇರೆ ಯಾವ್ದಾದ್ರು ಪರ್ಯಾಯ ವ್ಯವಸ್ಥೆ ಮೂಲಕ ಮತ್ತೆ ಸರ್ಕಾರ ರಚನೆ ಮಾಡೋ ಅಥವಾ ಎಲೆಕ್ಷನ್ ಹೋಗುವಂತಹ ಆ ಒಂದು ಚಿಂತನೆ ಕೂಡ ಯಡಿಯೂರಪ್ಪ ಅವರಲ್ಲಿ ಇತ್ತು. ಸೊ ಈ ವಿಚಾರದಲ್ಲಿ ಬಿಜೆಪಿ ಹೈಕಮಾಂಡ್ ದೇವೇಗೌಡರ ಜೊತೆ ಚರ್ಚೆ ಮಾಡಿ ಪರ್ಯಾಯ ಸರ್ಕಾರ ರಚನೆ ಮಾಡೋದಕ್ಕೂ ಕೂಡ 15 ಜನ ಹೋದ್ರು ಕೂಡ ಜೆಡಿಎಸ್ ಜೊತೆ ಸೇರಿ ಜೆಡಿಎಸ್ ಬಿಜೆಪಿ ಸರ್ಕಾರ ರಚನೆ ಮಾಡುವಂತಹ ಒಂದು ರಾಜಕೀಯ ಪರ್ಯಾಯ ಚಿಂತನೆಗಳು, ಚರ್ಚೆಗಳು ಕೂಡ ನಡೆದಿತ್ತು. ನಮಗ್ ಬಂದಿರೋ ಖಚಿತ ಮಾಹಿತಿ ಪ್ರಕಾರ ಪ್ರಹ್ಲಾದ್ ಜೋಶಿ ಅವರು ದೇವೇಗೌಡರನ್ನ ಮೀಟ್ ಮಾಡಿ ಈ ವಿಚಾರದ ಬಗ್ಗೆ ಚರ್ಚೆ ನಡೆಸಿದ್ರು ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿದೆ. ಅವ್ರು ಯಡಿಯೂರಪ್ಪ ಅವರ ದಾಳಕ್ಕೆ ಬಿಜೆಪಿ ಹೈಕಮಾಂಡ್ ಪ್ರತಿ ದಾಳ ಹೊರಡಿಸುವಂತ ಒಂದು ಪ್ರಯತ್ನಗಳು ನಡೀತಾ ಇತ್ತು. ಈಗೆಲ್ಲ ನೋಡೋದಾದ್ರೆ ಯಾವ್ದೇ ಸರ್ಕಾರ, ಯಾವ್ದೇ ಮುಖ್ಯಮಂತ್ರಿ ಬಂದ್ರು ಕೂಡ ಬಹಳಷ್ಟು ಜನ ಸರ್ಕಾರ ನಡ್ಸಕ್ ಆಗಲ್ಲ. ಯಾಕೆಂತಂದ್ರೆ ಈಗಿರುವಂತ ಆರ್ಥಿಕ ಸಮಸ್ಯೆಗಳು, ಈಗಿರುವಂತ ಅಗಾಧವಾದ ಬೆಟ್ಟದಷ್ಟು ಸರಣಿ ಸಾಲು ಸವಾಲುಗಳು, ಸಾಲು ಸಮಸ್ಯೆಗಳಿರುವಂತ ಈ ಸಂದರ್ಭದಲ್ಲಿ ಉತ್ತಮ ಸರ್ಕಾರ ನೀಡೋದಕ್ಕೆ ಯಾರ ಕೈಲೂ ಆಗಲ್ಲ. ಅದೇನಾದ್ರೂ ಆಯ್ತು ಅಂತಂದ್ರೆ ಅದಕ್ಕಿಂತ ದೊಡ್ಡ ಒಂದು ಮಿರಾಕಲ್ ಅದು ಸಾಧ್ಯನೇ ಇಲ್ಲ. ಮತ್ತೆ ಏನು ಹೌದೌದು, ಈ 17 ಜನ ಏನು ಯಡಿಯೂರಪ್ಪ ಅವರು ಕರೆತಂದವರಿದ್ದಾರಲ್ಲ, ವಲಸೆ ಬಂದವರು, ಅವರನ್ನೀಗ ಹೊಸ ಸರ್ಕಾರ ಅಥವಾ ಹೊಸ ಮುಖ್ಯಮಂತ್ರಿ ಅವರನ್ನು ಮ್ಯಾನೇಜ್ ಮಾಡೋದು ಕೂಡ ಪ್ರಶ್ನೆ ಆಗುದಿಲ್ವಾ, ಸವಾಲು? ಅವ್ರು ಅಷ್ಟಕ್ಕೂ ಮಂತ್ರಿ ಸ್ಥಾನ ಕೊಡ್ಲೇಬೇಕು. ಅವ್ರು ಕೇಳಿದ ಖಾತೆ ನೀಡ್ಲೇಬೇಕು. ಇಲ್ಲ ಅಂತಂದ್ರೆ ಅವರು ಸಹಜವಾಗಿ ಅವರು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಬರ್ತಾರೆ. ಅವರೆಲ್ಲ ಅವರು ಸಹಜವಾಗಿ ಗೆಲ್ಲುವಂತಹ ಕುದುರೆಗಳವೆಲ್ಲ. ಗೆಲ್ಲುವ ಕುದುರೆಗಳನ್ನ ಅವರು ನೀಟಾಗಿ ಹುಲ್ಲಾಕಿ ಅವ್ರಿಗೆ ಏನ್ ಬೇಕೋ ವ್ಯವಸ್ಥೆ ಮಾಡಿ ಸೂಕ್ತ ರೀತಿಯಲ್ಲಿ ನಡ್ಸ್ಕೊಂಡ್ರೆ ಲಗಾಮು ಅವ್ರ ಕೈಯಲ್ಲಿರುತ್ತೆ. ಇಲ್ಲ ಅಂತಂದ್ರೆ ಕುದುರೆ ತನ್ನ ಇದರಿಂದ ಹೊರಗಡೆ ಬರುತ್ತೆ, ಬೇಲಿ ಆರುತ್ತೆ. ಈಗ ಪ್ರಶ್ನೆ, ಮುಂದಿನ ಸಿಎಂ ಯಾರು ಅನ್ನುವಂಥದ್ದು ಅದು $1 ಮಿಲಿಯನ್ ಪ್ರಶ್ನೆ ಆಗಿದೆ. ಯಾರು ಬೇಕಾದ್ರೂ ಆಗ್ಬಹುದು. ಇದು ಒಂದು ಕುತೂಹಲದ ಪ್ರಶ್ನೆ. ಬೆಂಗಳೂರು ರಾಜಕೀಯ ಪಡಸಾಲೆಯಲ್ಲೇ ಕೇಳಿ ಬಂದಂತ ಮಾತು, ಯಡಿಯೂರಪ್ಪ ಅವರು ಕೊನೆ ಕ್ಷಣದಲ್ಲಿ ಸಂತೋಷ್ ಅವರ ಹೆಸರನ್ನು ಹೈಕಮಾಂಡ್ಗೆ ಹೇಳಿದ್ದಾರೆ ಅಂತ ಒಂದು ಸುದ್ದಿ. ಮುಂದಿನ ಸಿಎಂ ಆಗಿ ಯಾರು, ನಿಮ್ಮ ಆಯ್ಕೆ ಯಾರು ಅಂತ ಕೇಳಿದೆ. ಹೇಳಿರಬಹುದು, ಆದ್ರೆ ಸದುದ್ದೇಶದಿಂದ ಹೇಳಿರೋ ಸಾಧ್ಯತೆಗಳು ತುಂಬಾ ಕಡಿಮೆ. ಯಾಕೆ ಅಂತಂದ್ರೆ ಈ ಸಂದರ್ಭದಲ್ಲಿ ಅನುಭವವೇ ಇಲ್ಲದೆ ಇರುವಂತಹ ಸಂತೋಷ್ ಅವರು ಏನು ಈ ರಾಜ್ಯದಲ್ಲಿ ಏನು ಅಂತ ಸಾಧನೆ ಮಾಡ್ತಾರೆ, ನಿಭಾಯಿಸ್ತಾರೆ ಅನ್ನುವಂಥದ್ದಲ್ಲ. ಸಂಘ ಪರಿವಾರದ ವ್ಯವಸ್ಥೆಯನ್ನ ನಿರ್ವಹಣೆ ಮಾಡೋದೇ ಬೇರೆ, ಒಂದು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡೋದೇ ಬೇರೆ. ಹೌದು, ಸಂತೋಷ್ ಅವರು
ದತ್ತಾತ್ರೇಯ ಹೊಸಬಾಳೆ ಅವರು ಹ್ಮ್ ಅವರು ಬಹಳಷ್ಟು ಕಳೆದ ಒಂದು ವಾರ 15 ದಿನಗಳಿಂದ ನಿರಂತರವಾಗಿ ಚರ್ಚೆ ಸಮಾಲೋಚನೆಗಳಲ್ಲಿ ತೊಡಗಿದ್ದಾರೆ ಹ್ಮ್ ಯಾರನ್ನ ಮುಖ್ಯಮಂತ್ರಿ ಮಾಡ್ಬೇಕು ಅಂತ. ಹ್ಮ್ ಅವರ ಇದ್ರಲ್ಲಿ ಇರುವಂತದ್ದು ಟಿ ರವಿ ಇರಬಹುದು, ನಳಿನ್ ಕುಮಾರ್ ಕಟೀಲ್ ಇರಬಹುದು, ಈ ರೀತಿಯ ಕೆಲವೊಂದು ಪರಿವಾರದ ಹ್ಮ್ ಒಂದು ಬಹಳ ಅವರ ಅನುಯಾಯಿಗಳನ್ನ ತರುವಂತ ಒಂದು ಪ್ರಯತ್ನ ನಡೆಸ್ತಾ ಇದ್ದಾರೆ. ಹ್ಮ್ ಮತ್ತೊಂದ್ ಕಡೆ ಅಮಿತ್ ಶಾ ಅವರು ಹ್ಮ್ ಈಗಾಗಲೇ ಕಮಿಟ್ ಆಗಿರೋ ಪ್ರಕಾರ ನಿರಾಣಿ ಅವರನ್ನ ಮುಖ್ಯಮಂತ್ರಿ ಮಾಡುವಂತ, ಮುರುಗೇಶ್ ನಿರಾಣಿ ಅವರನ್ನ ಹ್ಮ್ ಮುಖ್ಯಮಂತ್ರಿ ಮಾಡುವಂತ ಎಲ್ಲಾ ಪ್ರಯತ್ನಗಳನ್ನ ಅವರು ನಡೆಸ್ತಾ ಇದ್ದಾರೆ. ಹ್ಮ್ ಇದೇ ರೀತಿ ನರೇಂದ್ರ ಮೋದಿ ಅವರು ಕೆಲವೊಂದು ಆಯ್ಕೆಗಳಿದ್ದಾವೆ. ಹ್ಮ್ ಅವರು ಕೂಡ ಉತ್ತಮ ಚಾರಿತ್ರ್ಯ ಉಳ್ಳಂತವ್ರನ್ನ ಮುಖ್ಯಮಂತ್ರಿ ಮಾಡ್ಬೇಕು ಅಂತ. ಹ್ಮ್ ಆದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಯಾರನ್ನೇ ಮುಖ್ಯಮಂತ್ರಿ ಮಾಡಿದ್ರು ಕೂಡ ಯಡಿಯೂರಪ್ಪ ಅವರಿಗೆ ಸರಿಸಾಟಿ ಆಗಬಲ್ಲಂತಹ ನಾಯಕರು ಇರಲ್ಲ. ಹ್ಮ್ ಬಿಜೆಪಿ ಹೈಕಮಾಂಡ್ ಚಿಂತನೆ ಏನು ಅಂತಂದ್ರೆ ಹ್ಮ್. ಈ ಸಂದರ್ಭದಲ್ಲಿ ಒಂದು ಯಂಗ್ ಟರ್ಕ್ ಅಂದ್ರೆ ಯುವ ಸಮೂಹವನ್ನೊಳಗೊಂಡ ಒಂದು ಸಂಪುಟನ ರಚನೆ ಮಾಡಿ ಹ್ಮ್ ಅವರ ನೇತೃತ್ವದಲ್ಲಿ ಹ್ಮ್ ಎಲ್ಲ ಜನ ಸಮುದಾಯಗಳು ಮತ್ತೆ ಯುವಕರ ನೇತೃತ್ವದಲ್ಲಿ ಹ್ಮ್ ಸಾಮೂಹಿಕವಾಗಿ ಮುಂದಿನ ಚುನಾವಣೆಯನ್ನ ಎದುರಿಸಬೇಕು ಅನ್ನುವಂತ ಒಂದು ತಂತ್ರಗಾರಿಕೆನ ಅವ್ರು ಮಾಡಿದ್ದಾರೆ. ಇದು ಅಸ್ಸಾಂನಲ್ಲಿ ಸರ್ಬಾನಂದ್ ಸೋನೋವಾಲ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು, ಯಶಸ್ವಿ ಆದ್ರು. ಹ್ಮ್ ಆಮೇಲೆ ಇದರಲ್ಲಿ ಮಹಾರಾಷ್ಟ್ರದಲ್ಲಿ ಫಡ್ನವೀಸ್ ಮಾಡಿದ್ರು. ಹ್ಮ್ ಈ ರೀತಿ ಬಹಳಷ್ಟು ರಾಜ್ಯಗಳಲ್ಲಿ, ಉತ್ತರ ಕರ್ನಾಟಕ, ಈಶಾನ್ಯ ರಾಜ್ಯಗಳಲ್ಲಿ ಸಾಕಷ್ಟು ಬದಲಾವಣೆ ಮಾಡಿದ್ದಾರೆ. ಇದು ಕರ್ನಾಟಕದ ರಾಜಕಾರಣನೇ ವಿಭಿನ್ನವಾದದ್ದು. ಈಗ ನಂಜುಂಡಪ್ಪ ಅವರೇ, ಈಗ ಎಂಟೈರ್ ಟೀಮ್ ಅನ್ನು ಬದಲಾಯಿಸಬಹುದು ಅನ್ನುವಂತ ನಿಮ್ಮ ಏನು ಆ ಮಾತಿಗೆ ಪೂರಕವಾಗಿ ಓಕೆ, ಮೊನ್ನೆ ಬಿಡುಗಡೆ ಆದಂತ ಆಡಿಯೋ ನಳಿನ್ ಕುಮಾರ್ ಅವರ ಧ್ವನಿಯದ್ದು ಅಂತ ಹೇಳಲಾದ ಆಡಿಯೋ, ಅವರೇನೋ ಅದು ನಕಲಿ ಅಂತ ಹೇಳಿಕೊಂಡ್ರು. ಈಗ ನಕಲಿಯೇ ಆಗಿದ್ದರೂ ಕೂಡ ಅಲ್ಲಿ ನಡೆದಂತ ವಿಚಾರಗಳು ಒಂದು ವಿಚಾರ ಈಗ ಅಸಲಿ ಆಯ್ತು ನೋಡಿ. ಮುಖ್ಯಮಂತ್ರಿಯನ್ನು ಬದಲಾವಣೆ ಮಾಡುತ್ತೇವೆ ಅಂತ ಆ ಆಡಿಯೋದಲ್ಲಿ ಹೇಳಲಾಗಿತ್ತು. ಒಂದು ಈಗ ವಿಡಿಯೋ ಆಯ್ತು, ಆ ಆಡಿಯೋ ನಕಲಿ ಅಂತ ನಾವು ಇಟ್ಕೊಳ್ವಾ. ಬಟ್ ಅದರಲ್ಲಿ ಹೇಳಲಾದ ಪ್ರಮುಖ ವಿಚಾರ ಮುಖ್ಯಮಂತ್ರಿಯನ್ನು ಬದಲಾಯಿಸ್ತೇವೆ ಅನ್ನೋದು ಇವತ್ತಿನ ಮಟ್ಟಿಗೆ ಸರಿ ಅಂತ ಆಯ್ತು, ಸತ್ಯ ಅಂತ ಆಯ್ತು. ದೆಹಲಿಯಿಂದ 3 ಬರ್ತಾರೆ ಅನ್ನೋದು, ದೆಹಲಿಯಿಂದ 3 ಮಂದಿ ಬರ್ತಾರೆ ಅನ್ನುವಂತ ವಿಚಾರ ಒಂದು. ಮತ್ತೆ ಏನೋ ನೀವ್ ಹೇಳಿದ್ರಲ್ಲ, ಏನು ಹೊಸ ಟೀಮ್ ಕಟ್ಟುವುದು ಅಂತ ಹೇಳುವಾಗ ಅವರು ಅದರೊಂದು ಮಾತು ಬರುತ್ತೆ, ಏನೋ ಈಶ್ವರಪ್ಪ ಅವರನ್ನು ಮತ್ತು ಜಗದೀಶ್ ಶೆಟ್ಟರ್ ಅವರ ಟೀಮ್ ಅನ್ನೆಲ್ಲ ನಾವು ಬದಲಾಯಿಸ್ತೇವೆ ಅಂತ. ಇದು ಎಲ್ಲೋ ಒಂದು ಸಮೀಕರಣ ಎಲ್ಲ ಕೂಡಿ ಬರ್ತಾ ಇರೋ ಹಾಗೆ ಕಾಣಿಸ್ತಾ ಉಂಟು ಆ ಆಡಿಯೋ ಮತ್ತು ಇವತ್ತಿನ ವ್ಯವಸ್ಥೆಯಲ್ಲಿ ನಡೆದಿರುವಂತಹ ಚರ್ಚೆ, ಸಮಾಲೋಚನೆಗಳು, ಆಗಿರುವಂತಹ ತೀರ್ಮಾನಗಳನ್ನ ನಳಿನ್ ಕುಮಾರ್ ಕಟೀಲ್ ಅವರು ಆಪ್ತರ ಬಳಿ ಹೇಳ್ಕೊಂಡಿರುವಂತದ್ದು ಸತ್ಯ. ಇದು ನಕಲಿ ಅಲ್ಲ, ಅಸಲಿ ಆಡಿಯೋ. ಆಯ್ತಾ? ಈಗ ಈಶ್ವರಪ್ಪ ಮತ್ತೆ ಜಗದೀಶ್ ಶೆಟ್ಟರ್ ಅವರು ಪಕ್ಷಕ್ಕೆ ಏನು ಕೊಡುಗೆ ಕೊಡ್ತಾ ಇಲ್ಲ. ಆಯ್ತಾ? ಜಗದೀಶ್ ಶೆಟ್ಟರ್ ಅವರು ವೀರಶೈವ ಸಮುದಾಯದ ಮುಖ ಆಗಿದ್ದಾರೆ ಅಷ್ಟೇ ಹೊರತು ಆ ಸಮುದಾಯವನ್ನ ಸಂಘಟನೆ ಮಾಡೋದಾಗ್ಲಿ, ಪಕ್ಷಕ್ಕೆ ಏನಾದ್ರು ಕೊಡುಗೆ ಕೊಡುವಂತದ್ದಾಗ್ಲಿ, ಪಕ್ಷ ಸಂಘಟನೆ ಮಾಡುವಂತದ್ದಾಗ್ಲಿ ಯಾವ್ದು ಮಾಡ್ತಾ ಇಲ್ಲ. ಅವರ ಕ್ಷೇತ್ರದಲ್ಲಿ ಗೆಲ್ಲದನ್ನ ಅವ್ರು ನೋಡ್ಕೊಳ್ತಾ ಇದ್ದಾರೆ. ಇದೇ ರೀತಿ ಈಶ್ವರಪ್ಪ ಕುರುಬ ಸಮುದಾಯದ ಒಂದ್ ಮುಖ ಆಗಿದ್ದಾರೆ ಅಷ್ಟೇ ಹೊರತು ಕುರುಬ ಸಮುದಾಯವನ್ನು ಅವರು ಸಂಘಟನೆ ಮಾಡ್ತಾ ಇಲ್ಲ, ಒಬಿಸಿ ಸಮುದಾಯವನ್ನು ಸಂಘಟನೆ ಮಾಡ್ತಾ ಇಲ್ಲ. ಅವ್ರ ಕ್ಷೇತ್ರದಲ್ಲಿ ಗೆಲ್ಲದೆ ಅವ್ರ ಗುರಿಯಾಗಿದೆ. ಅವರು ಸಚಿವರಾಗಿ ಈಶ್ವರಪ್ಪ ಶಿವಮೊಗ್ಗ ಬಿಟ್ಟು ಬೇರೆ ಕಡೆ ಎಲ್ಲಿ ಸುತ್ತಾಡಿದ್ದಾರೆ. ಆಯ್ತಾ? ಈ ರೀತಿಯ ವ್ಯವಸ್ಥೆ ಇರೋದ್ರಿಂದ ಅವರಿಂದ ಏನೋ ಅನುಕೂಲಗಳಿಲ್ಲ. ಈಗ ಇವನ್ ಅಶೋಕ್ ಇಂದಾನು ಕೂಡ ಒಕ್ಕಲಿಗ ಸಮುದಾಯದ ನಾಯಕ ಅಂತ ಕತ್ಕೊಳ್ಳುವಂತ ಆರ್ ಅಶೋಕ್ ಅವರು ಕೂಡ ಅವ್ರ ಕ್ಷೇತ್ರಕ್ಕೆ ಅವ್ರು ಸೀಮಿತರಾಗಿದ್ದಾರೆ. ಪಕ್ಷಕ್ಕೆ ಏನ್ ಕೊಡುಗೆ ಕೊಟ್ಟಿದ್ದಾರೆ, ಏನ್ ಫಂಡ್ ಕೊಡ್ತಾ ಇದಾರೆ ಅವರು, ಯಾವ ಪಕ್ಷದ ಕೆಲಸ ಕಾರ್ಯಗಳಿಗೆ ಅವರು ತಮ್ಮ ತನು ಮನ ಧನ ಎಲ್ಲ ಅರ್ಪಿಸ್ತಾ ಇದ್ದಾರೆ, ಯಾವ್ದು ಇಲ್ಲ. ಎಲ್ಲವೂ ಹೈಕಮಾಂಡ್ ಮತ್ತೆ ಸಂಘ ಪರಿವಾರದ ಲೆಕ್ಕದಲ್ಲಿ, ಅವರ ಪುಸ್ತಕದಲ್ಲಿ, ಅವರ ಒಂದು ತೀರ್ಮಾನಗಳಲ್ಲಿ ಇದೆ. ಪ್ರತಿಬಿಂಬ ಆಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.